ಮಂಗಳೂರಿನ ನಂತೂರು ನಿಟ್ಟೆ ಡಾಕ್ಟರ್ ಎನ್ಎಸ್ಎಎಂ ಕಾಲೇಜಿನ ಪ್ರಥಮ ಪಿಯುಸಿ ನೂತನ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಮಾರ್ಗದರ್ಶನ ಕಾರ್ಯಕ್ರಮವು ದೇರಳಕಟ್ಟೆಯ ಕ್ಷೇಮ ಸಭಾಂಗಣದಲ್ಲಿ ನಡೆಯಿತು. ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ನಾವು ವಿದ್ಯಾ ಕ್ಷೇತ್ರದಲ್ಲಿ ದುಡಿಯುವವರು, ನಮಗೆ ಮೌಲ್ಯಾಧಾರಿತ ಶಿಕ್ಷಣ ಕೊಟ್ಟವರನ್ನು ನೆನಪಿಸಬೇಕು. ನಿಟ್ಟೆ ವಿದ್ಯಾಸಂಸ್ಥೆಯು 43 ವಿದ್ಯಾಸಂಸ್ಥೆಗಳನ್ನು ಹೊಂದಿ 25,000 ಮಂದಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಇಂದು ನಂತೂರು ಡಾಕ್ಟರ್ ಎನ್ಎಸ್ಎಎಂ ಕಾಲೇಜಿಗೆ 800 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೀರಿ. ನೀವು ಸರಿಯಾದ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡಿದ್ದೀರಿ ಎಂದು ಹೇಳಿದರು. ನಿಟ್ಟೆ ಅಂತ ಒಂದು ಸಂಸ್ಥೆ, ಇದು ಒಂದು ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಬಹಳ ಜಾಗರೂಕತೆಯಿಂದ ನಿಮ್ಮಂಥವರಿಂದ ದುಡ್ಡು ತೆಗೆದುಕೊಂಡು ನಾವು ಇದನ್ನು ಮುನ್ನಡೆಸಿಕೊಂಡು ಹೋಗುವಂಥ ಅನಿವಾರ್ಯತೆ ಇದೆ. ಆದರೆ ನೀವುಗಳು ಗಮನಿಸಬೇಕು, ಇವತ್ತು ಇಡೀ ಸರ್ಕಾರಿ ವಿದ್ಯಾಸಂಸ್ಥೆಗಳ ಒಂದು ಫಲಿತಾಂಶ, ಅದು ಮುನ್ನಡೆಸಿಕೊಂಡು ಹೋಗುವಂಥ ರೀತಿ, ಈಗಿನ ಕಾಲಕ್ಕೆ ಬೇಕಾಗುವ ಕೊಡುವ ವಿದ್ಯಾಭ್ಯಾಸ, ಅದರ ಜೊತೆ ಅನುದಾನಿತವಾದಂಥ ಸಂಸ್ಥೆಗಳು ಕೊಡುವಂಥ, ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು, ಅಲ್ಲಿ ಬರುವಂಥ ರಿಸಲ್ಟು, ಈಗಿನ ಕಾಲಕ್ಕೆ ಕೊಡುವಂಥ ಒಂದು ಶಿಕ್ಷಣವನ್ನು ಗಮನಿಸಿ. ಆಮೇಲೆ ನಮ್ಮಂಥ ಪ್ರೈವೇಟ್ ವಿದ್ಯಾಸಂಸ್ಥೆಗಳು, ಇದು ಒಂದು ಇಡೀ ಶಿಕ್ಷಣ ಕೊಡುವಂಥ ರೀತಿ, ಅದರ ಫಲಿತಾಂಶಗಳನ್ನು ಅದು NCERT ಸಿಲೆಬಸ್ನಲ್ಲಿ ಇರ್ಬೋದು, ಪೂರಕ ಎಕ್ಸಾಮ್ಗಳಲ್ಲಿ ಇರ್ಬೋದು, ಇದಕ್ಕೆ ಯಾವ ರೀತಿಯ ಫಲಿತಾಂಶವನ್ನು ಕೊಡ್ತಾ ಇದೆ ಎಂಬುದನ್ನು ತಾವುಗಳು ಗಮನಿಸಬೇಕು. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಕುಲಪತಿ ಹಾಗೂ ನಿಟ್ಟೆ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಶ್ರೀ ಎಸ್ ವಿನಯ್ ಹೆಗ್ಡೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಿಟ್ಟೆ ಎಜುಕೇಷನ್ ಟ್ರಸ್ಟ್ನಲ್ಲಿ 43 ಸಂಸ್ಥೆ ಮತ್ತು 25,000 ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಈ ಯಶಸ್ಸನ್ನು ನನ್ನ ತಂದೆ ತಾಯಿ ಮತ್ತು ಅಧ್ಯಾಪಕರಿಗೆ ಅರ್ಪಿಸುತ್ತೇನೆ. ಜೀವನದಲ್ಲಿ ಯಶಸ್ಸು ಬೇಕಾದರೆ ಭಗವಂತನ ಆಶೀರ್ವಾದ ಇರಬೇಕು. SSLC ಆದ ನಂತರ ಮಕ್ಕಳಲ್ಲಿ ಬದಲಾವಣೆಯಾಗುತ್ತದೆ. ಇದು ಆಗಬಾರದು. ನಾವು ಸದಾ ವಿದ್ಯಾರ್ಥಿಯಾಗಿಯೇ ಇರಬೇಕು ಎಂದು ಹೇಳಿದರು. 95 ವಿದ್ಯಾರ್ಥಿಗಳಲ್ಲಿ 90 ಮಕ್ಕಳಿಗೆ 90 ಮಾರ್ಕ್ಗಿಂತ ಜಾಸ್ತಿ ಮಾರ್ಕ್ ಇದೆ ಅಂದರೆ ಇದು ವಿಶೇಷ ಅಂತ ನಾನು ಭಾವಿಸ್ತೇನೆ. ನನಗೆ SSLCಯಲ್ಲಿ 52 ಮಾರ್ಕ್ ಸಿಕ್ಕಿತ್ತು. ಈಗ ಎಲ್ಲ ಮಕ್ಕಳಿಗೆ 90, 95 ಇದೆ. ಅದೇ ರೀತಿ ಹೋದರೆ ಈ ಮಕ್ಕಳು ನನಗಿಂತ 4 ಪಾಲು ಎತ್ತರಕ್ಕೆ ಹೋಗ್ತಾರೆ. ಇವರನ್ನೆಲ್ಲ ನಾನು ವಿಮರ್ಶೆ ಮಾಡಿದರೆ ಈ ದೇಶ ಇನ್ನೊಂದು 10-20 ವರ್ಷದಲ್ಲಿ ಕಿಂಚಿತವಾಗಿ ನಾನು ಯಾವುದನ್ನು ಸಾಧಿಸಿದ್ದೇನೋ ಅದನ್ನು ನೀವು ಸಾಧಿಸಿದರೆ ಇದು ಚೀನಾ ಅಲ್ಲ, ಅಮೆರಿಕ ಅಲ್ಲ, ಎಲ್ಲವನ್ನೂ ಮೀರಿ ಹೋಗ್ತದೆ. ಆದರೆ ದುಃಖದ ಮಾತೇನೆಂದರೆ SSLC ಆದ ನಂತರ ಮಕ್ಕಳಲ್ಲಿ ಒಂದು ಬದಲಾವಣೆ ಆಗ್ತದೆ. KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಡೀನ್ ಡಾಕ್ಟರ್ ಸಂದೀಪ್ ರೈ, ನಂತೂರು ಡಾಕ್ಟರ್ ಎನ್ಎಸ್ಎಎಂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಕಾಲೇಜಿನ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿ ಎಲ್ಲ ವಿಷಯಗಳ ಉಪನ್ಯಾಸಕರನ್ನು ಪರಿಚಯಿಸಿದರು. ಉಪ ಪ್ರಾಂಶುಪಾಲೆ ಶ್ರೀಮತಿ ಅನ್ನಪೂರ್ಣ ನಾಯಕ್, ಕಾರ್ಯಕ್ರಮ ಸಂಯೋಜಕಿ ಶ್ರೀಮತಿ ಸುಮನ್ ಮೊದಲಾದವರು ಉಪಸ್ಥಿತರಿದ್ದರು. ಕುಮಾರಿ ಶ್ರೇಯಾ ಮತ್ತು ಅಕ್ಷ ಪ್ರಾರ್ಥನೆಯನ್ನು ಮಾಡಿದರು. ಶ್ರೀಮತಿ ಸಂಗೀತ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶ್ರೀಮತಿ ಸುಮನ್ ಸ್ವಾಗತಿಸಿದರು. ಶ್ರೀಮತಿ ಶ್ರುತಿ, ಶ್ರೀಮತಿ ಶಿಲ್ಪಾ, ವೀಣಾ ಉಳ್ಳಾಲ್ ಅತಿಥಿಗಳ ಪರಿಚಯವನ್ನ ಮಾಡಿಕೊಟ್ಟರು. ಶ್ರೀಮತಿ ಶಕುಂತಲಾ ವಂದಿಸಿದರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ದೇರಳಕಟ್ಟೆ.